ಕಾವೂರು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ಇದೀಗ ಈ ಸುತ್ತಿನ ಅಂದರೆ ವಿ ಮನೋಹರ್ ಸುತ್ತಿನ ವಿಶೇಷವಾದಂತಹ ಹಾಡುಗಳಿಂದ ಜಡ್ಜಸನ್ನು ಇಂಪ್ರೆಸ್ ಮಾಡಿದಂಥ 15 ಕಂಟೆಸ್ಟೆಂಟ್ಸ್ ನಮ್ಮ ಜೊತೆ ಇದ್ದಾರೆ. ಮುಂದಿನ ಸುತ್ತಿಗೆ ಯಾರು ಹೋಗ್ತಾರೆ, ಈ ಸುತ್ತಿನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ, ಇಟ್ಸ್ ಆಲ್ ಓವರ್ ಟು ದ ಜಡ್ಜಸ್. ಅದರ ಮೊದಲು ಎಲ್ಲ ಕಂಟೆಸ್ಟೆಂಟ್ಸ್ಗಳು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. 15 ಸಿಲೆಕ್ಟ್ ಆದಂತಹ ಸ್ಪರ್ಧಾಳುಗಳು ನಮ್ಮ ಜೊತೆ ವೇದಿಕೆ ಮೇಲಿದ್ದಾರೆ. ಕಾರಣಾಂತರಗಳಿಂದ 15ರಲ್ಲಿ ಒಬ್ಬರು ಪಾರ್ಟಿಸಿಪೆಂಟ್ ಅಂದರೆ ಪ್ರಮೋದ್ ಈ ಸುತ್ತಿನಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ. ಹಾಗೆ ಆಟೋಮ್ಯಾಟಿಕ್ ಆಗಿ ಈ ಸುತ್ತಿನಿಂದ ಎಲಿಮಿನೇಟ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಅಲಕಾ ಮೇಡಮ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಈ ರಿಯಾಲಿಟಿ ಶೋದ ಪಾರ್ಟಿಸಿಪೆಂಟ್ ಆಗಿ ನಾನು ಇದ್ದೆ ಅನ್ನೋ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. I can feel myself as the luckiest person to be a part of this singing reality show of Coastal Karnataka. ಈ ಶೋ ಮೂಲಕ ನಾನು ಕರಾವಳಿ ಜನತೆಯ ಮನೆ ಮನೆಗೂ ನಾನು ತಲುಪಿದ್ದೇನಂತ ಒಂದು ಹೆಮ್ಮೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸಿಕ್ಕಿದೆ ನನಗೆ. ಈ ಕಾಂಪಿಟಿಷನಿಂದ 1500 ಪಾರ್ಟಿಸಿಪೆಂಟ್ಸ್ ಆಡಿಷನ್ ರೌಂಡಿಂದ ಹಿಡಿದು ಈ ರೌಂಡ್ವರೆಗೂ ನನ್ನ ಹಾದಿ ಇಟ್ಸ್ ಬ್ರಿಲಿಯಂಟ್ ಅಂತ ಹೇಳ್ಬೋದು. ವೆರಿ ವೆರಿ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಬಿಕಾಸ್ ನನ್ನ ಒಳಗಡೆ ಇದ್ದ ಸಿಂಗಿಂಗ್ ಟ್ಯಾಲೆಂಟನ್ನು, ನನ್ನ ಒಳಗಡೆ ಇದ್ದ ಕಲಾವಿದನನ್ನು ಹೊರಗೆ ತರುವ ಈ ಚಾನ್ಸು ನಾನು ಮಿಸ್ ಮಾಡಲಿಲ್ಲ. ಐ ವೆಂಟ್ ಫಾರ್ ಇಟ್ ಆ್ಯಂಡ್ ನಾನು ಲಕ್ಕಿ ಅಂತ ಹೇಳ್ಬೋದು. ಎಷ್ಟು ಫಾಸ್ಟಾಗಿ ನಾನು ಕರಾವಳಿ ಜನತೆಯ ಮನೆಯಲ್ಲಿ, ಕರಾವಳಿ ಜನತೆಯ ಹೃದಯದಲ್ಲಿ ಈ ಶೋನ ಮೂಲಕ ಹೇಗೆ ಎಷ್ಟು ಬೇಗ ಹೋದೆನೋ ಅಷ್ಟೇ ಬೇಗ ಈ ಶೋನಿಂದ ಹೊರಗೆ ನಡೆಯೋಕ್ಕೆ ತುಂಬ ಬೇಸರ ಆಗ್ತಿದೆ. ನಮ್ಮ ಸೂಪರ್ ಸಿಂಗರ್ ವೇದಿಕೆ ಈ ರಿಯಾಲಿಟಿ ಶೋನಲ್ಲಿ ಗುರುಕಿರಣ್ ಸರ್ ನಮ್ಮ ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಸಿಂಗರ್, ಸಂಗೀತ ನಿರ್ದೇಶಕರು. ಅವರ ಮುಂದೆ ನಾನು ಈ ವೇದಿಕೆ ಹಂಚ್ಕೊಳ್ತೇನೆ ಅಂತ ನಾನು ಕನಸಲ್ಲೂ ಅನಿಸಿರಲಿಲ್ಲ. ಐ ಕ್ಯಾನ್ ಫೀಲ್ ಮೈ ಸೆಲ್ಫ್ ಆ್ಯಸ್ ಅ ಲಕ್ಕಿಯೆಸ್ಟ್ ಪರ್ಸನ್ ಫಾರ್ ದ್ಯಾಟ್. ಈ ವೇದಿಕೆಯಲ್ಲಿ ಬಂದ ಮೇಲೆ ನಾನು ತುಂಬ ಹೆಸರುಗಳು ಬಂದಿದೆ. ಐ ವಾಸ್ ಕಾಲ್ಡ್ ಆಸ್ ಅ ರ್ಯಾಪರ್ ಬೈ ಗುರುಕಿರಣ್ ಸರ್. ಒಂದು ಎಪಿಸೋಡಲ್ಲಿ ನಾನು ಶಂಕರ್ ಮಹಾದೇವನವ್ರದ್ದು ಬ್ರೆತ್ಲೆಸ್ ಹಾಡನ್ನು ಹಾಡಿದ್ದೆ. ಅದಕ್ಕೆ ತುಂಬ ಅಪ್ರಿಷಿಯೇಷನ್ ಬಂದಿತ್ತು. ಈ ಒಂದು ವೇದಿಕೆಯಲ್ಲಿ ಇಂಥ ಹಾಡನ್ನು ಹಾಡೋದು ಐ ಥಿಂಕ್ ಯಾರೂ ಹಾಡಿರಲಿಲ್ಲ. ಐ ಜಸ್ಟ್ ಗೇವ್ ಅ ಟ್ರೈ. ನಮ್ಮ ಸೂಪರ್ ಸಿಂಗರ್ ರಿಯಾಲಿಟಿ ಶೋನ ಮೂಲಕ ನನ್ನಲ್ಲಿರುವ ಫಾಲ್ಟ್ಸ್ ನನಗೆ ಗೊತ್ತಾಯಿತು, ನನ್ನ ಹಾಡೋದ್ರಲ್ಲಿರುವ ಫಾಲ್ಟ್ಸ್ ಗೊತ್ತಾಯಿತು, ನನ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಆಯಿತು. ಈ ವೇದಿಕೆಯಿಂದ ಈಗ ನಾನು ದೂರ ಹೋಗಲೇಬೇಕಾಯಿತು. ಹೋಗಲಿಕ್ಕೆ ಮನಸ್ಸಿಲ್ಲ, ಆದರೂ ಐ ನೀಡ್ ಟು, ಬಿಕಾಸ್ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ಶೋಯಿಂದ ಹೊರಗೆ ನಡೆಯಲು ತುಂಬ ಟ್ರೈ ಮಾಡಿದೆ. ನಮ್ಮ ಈ ಶೋಗೆ ಆ್ಯಕ್ಚುಲಿ ಐ ವಾಸ್ ರೆಡಿ ಫಾರ್ ದ ಶೋ. ಏನಂದರೆ ನಮ್ಗೆ ಯಾವಾಗ ಕಾಲ್ ಬಂತು ಡೇಟ್ಸ್, ಯಾವಾಗ ಹಾಡಬೇಕು, ಮತ್ತು ಇನ್ನೊಂದು ಖುಷಿ ಆದದ್ದೇನೆಂದರೆ ನೆಕ್ಸ್ಟ್ ರೌಂಡಿಗೆ ಸಂಗೀತ ದಿಗ್ಗಜ ವಿ ಮನೋಹರ್ ಅವ್ರು ಬರ್ತಾರಂತ ಯಾವಾಗ ಗೊತ್ತಾಯಿತೋ, ಇಷ್ಟವರೆಗೆ ನಾನು ಪ್ರೂವ್ ಮಾಡಿದ್ದೆ, ಎಲ್ಲ ಥರದ ಹಾಡುಗಳನ್ನು ಹಾಡಿದ್ದೆ. ವಿ ಮನೋಹರ್ ಅವರು ಮತ್ತು ಗುರುಕಿರಣ್ ಸರ್ ಇಬ್ಬರು ಈ ಸ್ಟೇಜಲ್ಲಿರುವಾಗ ಒಂದು ಜಾಮ್ ಪರ್ಫಾರ್ಮೆನ್ಸ್ ಕೊಡೋಂತಿದ್ದೆ. ಯಾವುದೋ ಒಂದು ಲೈಕ್ ದ ಪರ್ಫಾರ್ಮೆನ್ಸ್ ವಿಚ್ ಆರ್ ನೆವರ್ ಗಿವನ್ ಬಿಫೋರ್ ಅಂತ ಒಂದು ಸೆಲೆಕ್ಟ್ ಮಾಡೋವಂತಿದ್ದೆ. ಐ ವಾಸ್ ರೆಡಿ ವಿತ್ ದ್ಯಾಟ್. ಬಟ್ ಏನು ಮಾಡೋದು, ನಾನು ಹೊರಗೆ ನಡೆಯಲೇಬೇಕಾಯಿತು.
yes, I have to back out now. ಬಟ್ ಈ ಶೋನಿಂದ ಹೊರಗೆ ನಡೆಯೋಕ್ಕಿಂತ ಮುಂಚೆ ನಾವು ಹಿಂದ್ಗಡೆ ಇರುವಾಗ ಬ್ಯಾಕ್ ಸ್ಟೇಜಲ್ಲಿ ಒಟ್ಟಿಗೆ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ವಿ, ಅಕ್ಕ ಅಣ್ಣನ ಥರ ಇದ್ವಿ. ಮತ್ತು ಒಂದು ಸಲ ಅವರು ಸ್ಟೇಜಿಗೆ ಹೋದ್ಮೇಲೆ ಏನಂದರೆ ವಿಲ್ ಬಿಕಮ್ ದೆ ಫ್ಯಾನ್ಸ್, ಅಷ್ಟು ಚೆನ್ನಾಗಿದ್ದಾರೆ ಅವರು. ಬಟ್ ಅವ್ರ ಜೊತೆ ಇನ್ನೂ ಈ ಹಾದಿ ನಡೆಯೋಕ್ಕಾಗಲ್ಲ ಅಂತ ಒಂದು ಬೇಸರ ಆಗ್ತಿದೆ. ಐ ವಿಲ್ ಬಿ ಬ್ಯಾಕ್ ಅಟ್ ಸೀಸನ್ 2. ಏನೇ ಆಗಲಿ, ಏನೇ ಕಾರಣ ಆಗಿರಲಿ, ಹೃದಯಪೂರ್ವಕವಾಗಿ ಬರ್ತೀನಿ ಸೀಸನ್ 2ಅಲ್ಲಿ. ಐ ವಿಲ್ ರಾಕ್ ದ್ಯಾಟ್ ಟೈಮ್ ಆ್ಯಂಡ್ ಐ ವಿಲ್ ಬಿ ಬ್ಯಾಕ್. ಸುಮಾರು 4 ತಿಂಗಳುಗಳ ಕಾಲ ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿಯಲ್ಲಿ ಒಂದಾಗಿ ನಲಿವಿರಲಿ ನೋವಿರಲಿ ಯಾವುದಿದ್ರೂ ಕೂಡ ಅದನ್ನು ಬದಿಗಿಟ್ಟು ವೇದಿಕೆಯ ಮೇಲೆ ಬಂದು ನಮ್ಮ ಕರಾವಳಿ ಕರ್ನಾಟಕದ ಜನರನ್ನು ಮನೋರಂಜಿಸಬೇಕು ಅಂತ ಮನೋರಂಜಿಸಿ ಇದೀಗ ಟಾಪ್ 15ದಲ್ಲಿರುವಂತಹ ಈ ಸ್ಪರ್ಧಾಳುಗಳಲ್ಲಿ ಯಾರಾದರೂ ಒಬ್ಬರು, ಇಬ್ಬರು, 3 ಪಯಣ ಇಂದು ಕೊನೆಗೊಳ್ಳಲಿಕ್ಕಿದೆ. ಅದು ಯಾರು ಅಂತ ಹೇಳಬೇಕಾದ್ರೆ ಆ ತೀರ್ಪು ಅಲ್ಲಿಂದ ಬರಬೇಕು. ಸೊ ಓವರ್ ಟು ದ ಜಡ್ಜಸ್ ಫಾರ್ ದಿ ಎಲಿಮಿನೇಷನ್. ಈ ಸಲ ದರ್ ಈಸ್ 4 ಎಲಿಮಿನೇಷನ್ ಇದೆ. ಸೊ ಡೆಫಿನೆಟ್ಲಿ 4 ಜನನ ನಾವು ಮಿಸ್ ಮಾಡ್ಕೋತೀವಿ. ಜೊತೆಗೆ ಐ ಥಿಂಕ್ 1 ಪಾರ್ಟಿಸಿಪೆಂಟ್ ಬಂದಿಲ್ಲ ಇವತ್ತು. ಸೊ ವಿ ಕ್ಯಾನ್ ಕನ್ಸಿಡರ್ ಹಿಮ್. ಅದು ಬಿಟ್ಟು 3 ಪಾರ್ಟಿಸಿಪೆಂಟ್ಸ್ ನಾವು ಬಿಟ್ಟು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಚಿನ್ಮಯಿ. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ದೇ. ಚಿನ್ಮಯಿ ನನ್ನ ಲೆಕ್ಕದಲ್ಲಿ ಓಕೆ, ಶಿ ಈಸ್ ಇಂಪ್ರೂವ್ಡ್ ಎ ಲಿಟಲ್, ಬಟ್ ಒನ್ ಥಿಂಗ್, ಕಾಂಪಿಟಿಷನ್ ಲೆವೆಲ್ಗೆ ಶಿ ಈಸ್ ಸ್ಟಿಲ್ ಇನ್ ದ ಸ್ಟ್ರಗ್ಲಿಂಗ್ ಸ್ಟೇಜ್. ಸೊ ಇಷ್ಟರವರೆಗೆ ಕಾಂಪಿಟೇಷನ್ ಬಂದಿದ್ದು ದೊಡ್ಡದು. ಆ್ಯಂಡ್ ಒನ್ ಥಿಂಗ್, ಯು ಗಾಟ್ ಅ ವೆರಿ ಗುಡ್ ಸೆನ್ಸ್ ಆಫ್ ಸಾಂಗ್ ಸೆಲೆಕ್ಷನ್. ದ್ಯಾಟ್ ಆ್ಯಕ್ಚುಲಿ ನಾವು ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಈವನ್ ಕಾಂಪಿಟೇಷನ್ ನನ್ನ ಲೆಕ್ಕದಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಟಫ್ ಫಾರ್ ಯು ಟು. ನಿಶಾನ್ ರೈ ಕನ್ಸಿಸ್ಟೆನ್ಸಿ ಆಫ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಒಮ್ಮೆ ಸಡನ್ ಚೆನ್ನಾಗಿ ಆಡ್ತೀಯಾ, ಸಡನ್ ಇರಲ್ಲ. ಸೊ ಟುಡೇಸ್ ಪರ್ಫಾರ್ಮೆನ್ಸ್ ಹೇಳಿದರೆ ಯು ಆರ್ ಮಚ್ ಬೆಟರ್ ದೆನ್ ಲಾಸ್ಟ್ 2 ಪರ್ಫಾರ್ಮೆನ್ಸಸ್. ಎಗೇನ್ ಏನಾಗುತ್ತೆ ಅಂದರೆ, ಕೆಲವ್ರನ್ನ ಒಂದು 4 ಜನನ ನಾನು ಇಲ್ಲಿಟ್ಟಿದ್ದೀನಿ. ಅವ್ರು ದೇ ಹ್ಯಾವ್ ಟು ಡೂ ದೇರ್ ಬೆಸ್ಟ್ ಬಿಕಾಸ್ ನಮ್ಮ ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇರುತ್ತೆ. ದೆನ್ ಲಹರಿ, ಐ ಥಿಂಕ್ ಪರ್ಫಾರ್ಮೆನ್ಸ್ ಈಸ್ ಆನ್ ದ ಗೋಯಿಂಗ್ better than the previous performances. I think hard work and we are proud of you. Thank you, sir. It's going safe. Prajna, of course, ಸಿಂಗಿಂಗಲ್ಲಿ ನಿಜವಾಗಿ ಹೇಳ್ಬೇಕಾದ್ರೆ ತಪ್ಪು ಹುಡ್ಕೋಕ್ಕಾಗಲ್ಲ. ಬಟ್ ಎಲ್ಲರೂ ಒಂದು ಹೇಳ್ತಾರೆ, ಎನರ್ಜಿ ಸಾಲಲ್ಲ, ವಾಯ್ಸ್ ಎಲ್ಲ ಹೋಗ್ತಾ ಇಲ್ಲ, ಮೇಲೆ ಹೋಗಲ್ಲ, ಕೆಳಗೆ ಹೋಗಲ್ಲ ಅಂತ. ಓಕೆ, ವೋಕಲ್ ವಿ ಕ್ಯಾನ್ ಡೂ ಮಚ್ ಅಬೌಟ್ ಇಟ್. ಯು ಹ್ಯಾವ್ ಟು, ನಾನು ಹೇಳೋದು, ಬಿ ಸ್ಮಾರ್ಟ್ ಲೈಕ್ ಚಿನ್ಮಯಿ. ಸಾಂಗ್ ಸೆಲೆಕ್ಷನ್ ಅದು ಅದರಲ್ಲಿ ದಟ್ಸ್ ವೆರಿ ಸ್ಮಾರ್ಟ್ ಮೂವ್. ನಮ್ಮಲ್ಲಿ ಐ ಥಿಂಕ್ ಇವನ್ ವೈಷ್ಣವಿ ಕಿನಿ ಈಸ್ ಆಲ್ಸೋ ಗುಡ್ ಇನ್ ಸೆಲೆಕ್ಷನ್ ಆಫ್ ಸಾಂಗ್ಸ್. ಸೊ ಸೆಲೆಕ್ಷನ್ ಆಫ್ ಸಾಂಗ್ಸ್ ಮ್ಯಾಟರ್, Prajna. ಆ್ಯಂಡ್ ಅದರ್ವೈಸ್ ಐ ಥಿಂಕ್ ಸಿಂಗಿಂಗ್ ಯು ಆರ್ ಪ್ರಿಟಿ ಗುಡ್. ನಮ್ಮ ಪುಟ್ಟ ಹುಡುಗ ಅಮಿಶ್ ಎಲ್ಲರ ಡಾರ್ಲಿಂಗ್ ಅವನು. ಒಂದು ಆ ಏಜಲ್ಲಿ ಎಷ್ಟಾಯ್ತು ಈಗ? 14. 14 ಡಬಲ್ ಏಜ್ ಅಲ್ಲ, ಸಾಧಾರಣ ಎಲ್ಲ ಸೀನಿಯರ್ಸ್ ಜೊತೆ ಕತ್ತಿ ವರ್ಷ ಇನ್ನೂ ಮಾಡ್ತಾ ಇದೆಯಾ, ಇಲ್ಲಿವರೆಗೆ ಬಂದಿದೆಯಾ? ನಿಜವಾಗಿ ಹೇಳಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ಬಟ್ ದ ಎನರ್ಜಿ ಆಫ್ ಪರ್ಫಾರ್ಮೆನ್ಸ್ ಆಗಲಿ, ನಿನ್ನ ಹತ್ರ ಇರೋ ಝೀಲ್ ಇದೆ. ಯು ಗಾಟ್ ಅ ಝೀಲ್ ವಿಚ್ ಇಸ್ ವೆರಿ ಪ್ರಾಮಿಸಿಂಗ್. ದಟ್ ಇಸ್ ದ. ಬಟ್ ಒಂದು ಕಾಂಪಿಟೇಷನ್ ನಿನಗೂ ಟಫ್ ಆಗ್ತಾ ಇದೆ. ಇಟ್ಸ್ ನಾಟ್ ಲೈಕ್ ಬೇರೆಯವರು ನಿನಗೇನು ಚೆನ್ನಾಗಿ ಹಾಡೋರಿದ್ದಾರೆ. ಸೊ ದ ಕಾಂಪಿಟೇಷನ್ ಈಸ್ ಡೆಫಿನೆಟ್ಲಿ ಬೀಯಿಂಗ್ ಸ್ಟ್ರಾಂಗ್. ಚೇತ್ನ ಆಲ್ಸೋ, ನಿನಗೂ ಕಾಂಪಿಟೇಷನ್ ಇಸ್ ಗೆಟಿಂಗ್ ಟಫರ್. ಐ ನೋ ಯು ಆರ್ ಆಲ್ ಆಫ್ ಯು ಆರ್ ಟ್ರೈಯಿಂಗ್ ಯುವರ್ ಲೆವೆಲ್ ಬೆಸ್ಟ್, ಬಟ್ ಎವ್ರಿ ರೌಂಡ್ ಯು ಹ್ಯಾವ್ ಟು ಕೀಪ್ ಗೋಯಿಂಗ್. ಸೊ ಕಾಂಪಿಟೇಷನ್ ಇಸ್ ಗೆಟಿಂಗ್ ಟಫ್ ಫಾರ್ ಯು ಟು. ರಜತ್ ಹೆಗ್ಡೆ, ನನ್ನ ಲೆಕ್ಕದಲ್ಲಿ ನಾನು ನಿಶಾಂತರ ಹಿಂಗೆ ಇಟ್ಟಿದೆ.
ಲಾಸ್ಟ್ 2 ಪರ್ಫಾರ್ಮೆನ್ಸ್ ವಾಸ್ ವೆರಿ ಆ್ಯಾವರೇಜ್. ಐ ಡೋಂಟ್ ನೋ ಟುಡೇ ಅಗೇನ್ ಸೀರಿಯಸ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಏನಾಗುತ್ತೆ ಅಂದರೆ ನನಗೆ ಗೊತ್ತಿದೆ ಅಂತ ಅಹಂಬರ್ದು ಮಾಡ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಟ್ಸ್ ಅ ಸೀರಿಯಸ್ ಸಾಂಗ್ ಸೆಲೆಕ್ಷನ್ ಆದಮೇಲೆ ಯು ಹ್ಯಾವ್ ಟು ಲರ್ನ್ ದ ಸಾಂಗ್ ಬೈ ಹಾರ್ಟ್. ಇಲ್ಲದ್ರೆ ಏನಾಗುತ್ತೆ, ಎನಿಬಡಿ ನಾವು ನೋಡುವಾಗ ಓಕೆ ನೀವು ಆರ್ ನಾಟ್ ಸೀರಿಯಸ್ ಇನ್ ದ ಕಾಂಪಿಟೇಷನ್, ಯಾಕೆ ಕರಿತಾ ಇದ್ದಾರೆ, ಹೋಗ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ, ಇದಾಗುತ್ತೆ. ವಿ ಡೋಂಟ್ ನನ್ ಆಫ್ ಅಸ್ ಫೀಲ್ ಓಕೆ ಯು ಆರ್ ರಿಯಲಿ ಟ್ರೈಯಿಂಗ್ ಹಾರ್ಡ್ ಅಂತ. ನಾನು ಬೆಳಿಗ್ಗೆ ಹೊರಡೆ ನೋಡೆ ಯು ಆರ್ ಇನ್ ದ ವಿತ್ ದ ಹೆಡ್ಫೋನ್ ಎವ್ರಿಥಿಂಗ್, ಆರ್ ಎಲ್ ಸೆಲೆಕ್ಟ್ ಅಸ್ ಈಸಿಯರ್ ಸಾಂಗ್ ವಿಚ್ ಇಸ್ ಮಚ್ ಈಸಿಯರ್ ಫಾರ್ ಯು. ಅದೇನಾಗುತ್ತೆ, ಯು ಕಮ್ ಟು ದ ಸ್ಟೇಜ್ ಆ್ಯಂಡ್ ದೆನ್ ಫಂಬಲ್ ವಿತ್ ದ ವರ್ಡ್ಸ್ ಆರ್ ಫಂಬಲ್ ವಿತ್ ದ ಲೈನ್ಸ್. ಇಟ್ ಡಸಂಟ್ ಲುಕ್ ಪ್ರೊಫೆಷನಲ್ ನಾನು ಹೇಳೋದು ಪರೀಕ್ಷೆಗೆ ಯು ಕಾಂಟ್ ಇಲ್ಲ ನಮಗೆ ಲಾಸ್ಟ್ ಮಿನಿಟ್ ಹೇಳಿದ ಅಥವಾ ಲೆಕ್ಚರ್ ಬಂದಿಲ್ಲ, ಅದೆಲ್ಲ ರೀಸನ್ಸ್ ಆರ್. ಆ್ಯಂಡ್ ನಾನು ಸ್ಟಾರ್ಟಿಂಗ್ ಹೇಳಿದ್ರಲ್ಲಿ ಒಂದಷ್ಟು ಜನ ಲೆಕ್ಕ ಹಾಕಿದೆ, ಓಕೆ ಇದೆಲ್ಲ ಇದು ಫೈನಲ್ ಅಂತ ಲೆಕ್ಕ ಹಾಕಿದೆ. ಸೊ ಯು ಆರ್ ಒನ್ ಆಫ್ ದೆಮ್. ಯು ಹ್ಯಾವ್ ಟು ವರ್ಕ್ ರಿಯಲಿ ಹಾರ್ಡ್ ನನ್ನ ಲೆಕ್ಕದಲ್ಲಿ. ಓಕೆ, ವೈಷ್ಣವಿ ಕಿಣಿ ಯಾ ಪ್ರೆಸೆಂಟೇಷನ್ ಸೂಪರ್. Singing again a little more hard work, Vaishnavi. Nindu song selections are very safe. Ivattu chanagittu, but the song was really tough, agree. But today your performance was good. Thank you, sir. Vaishnavi, Manipal, okay, Kini and Mani. ವೈಷ್ಣವಿ ಓಕೆ ಲಾಸ್ಟ್ 2 ರೌಂಡ್ ಸ್ವಲ್ಪ ಇಟ್ ವಾಸ್ ಬ್ಯಾಡ್ ಕಂಪ್ಯಾರಿಟಿವ್ಲಿ. ಈ ಸಲ ವಾಸ್ ಬೆಟರ್. ಪಿಚ್ಚಿಂಗ್ ಸ್ವಲ್ಪ ಯು ಹ್ಯಾವ್ ಟು ಸ್ಟಿಲ್ ಇಂಪ್ರೂವ್. ದೇವ್ರು ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದಾರೆ, ಎಲ್ರಿಗೆ ಕೊಡಲ್ಲ, ಕೆಲವ್ರಿಗೆ ಕೊಡ್ತಾರೆ. ಕೆಲವರು ತುಂಬ ಚೆನ್ನಾಗಿ ಆಡ್ತಾರೆ, ವಾಯ್ಸ್ ಬರಲ್ಲ. ಕೆಲವರು ವಾಯ್ಸ್ ಕೊಟ್ಟಿರ್ತಾರೆ, 2 ಕಾಂಬಿನೇಷನ್ ರೈಟ್ ಆದರೆ ಮಾತ್ರ ಯು ಕ್ಯಾನ್ ಡೂ ಸಮಥಿಂಗ್ ಇನ್ ಮ್ಯೂಸಿಕ್. ಆ್ಯಂಡ್ ಮ್ಯೂಸಿಕ್ ನಾನು ಚಿಕ್ಕವನಿದ್ದಾಗ ಇಟ್ ವಾಸ್ ನಾಟ್ a serious profession at all. Today music is much better profession than ನನ್ನ ಲೆಕ್ಕದಲ್ಲಿ much better professional than other professional courses. It is a very serious profession. It is ತಮಾಷೆ ಅಲ್ಲ, ಏನು ಕ್ಯಾಶುವಲ್ and it's very competitive ಈಗ. And ಕೀರ್ತನ್ ಐ ಥಿಂಕ್ ಟುಡೇಸ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಂಪ್ಯಾರಿಟಿವ್ ಮಾರ್ಕ್ಸ್ ಕಮ್ಮಿ ಇದ್ದಂಗಿದೆ. ಯಾಕೆ? ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಓಮಲ್ಲಿಗೆಲ್ಲ ಹಾಡಿದ್ದು ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಕೀರ್ತನು ಚೆನ್ನಾಗಿ ಹಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತುಂಬ ಹರ್ಟ್ ಆಗುತ್ತೆ ನಮಗೆ, ಇಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಸೊ ಐ ಥಿಂಕ್ ಪ್ರಿವಿಯಸ್ ಎಲ್ಲ ಚೆನ್ನಾಗಿತ್ತು, ಈ ಸಲ ಒಂದು ಡಿಪ್ ಇದೆ. ಸೊ ಯು ಹ್ಯಾವ್ ಟು ವರ್ಕ್ ರಿಯಲಿ ಹಾರ್ಡ್. ಐರಾ ಕಂಪ್ಯಾರಿಟಿವ್ಲಿ ನಿನ್ನ ಹಳೆ ಪರ್ಫಾರ್ಮೆನ್ಸ್ಗಿಂತ ಇವತ್ತು ಇಟ್ ಈಸ್ ಗೋಯಿಂಗ್ ಡೌನ್ ಗ್ರಾಫ್. ಆ್ಯಕ್ಚುಲಿ ಇಬ್ಬರು ಕೀರ್ತನ್ ನಿಂದು ಎಲ್ಲ ಚೆನ್ನಾಗಿತ್ತೆ ಮುಂಚೆ ಪರ್ಫಾರ್ಮೆನ್ಸು, ಇವತ್ತು ಇಬ್ಬರದು ನನಗೇನಂದರೆ ಏನು ಫೀಲ್ ಆಯಿತು ಅಂದರೆ, ಮನೋಹರ್ ಸರ್ ಹತ್ರ ಹೇಳಿದೆ, ನಮ್ಮ ಸಿಂಗರ್ಸ್ ನೋಡಿ ಹೆಂಗೆ ನಿಮ್ಮ ಬ್ಯಾಂಗ್ಳೂರಲ್ಲಿ ಯಾವ ಕಾಂಪಿಟೇಷನ್ ಇಲ್ಲ ಅಂತ ಕರ್ಕೊಂಡು ಬಂದರೆ ಫಸ್ಟ್ 2 ರೌಂಡು ನಾನು ಮುಖ ತೋರ್ಸೋಕ್ಕಾಗಿಲ್ಲ ಅವರಿಗೆ. ನಾನು ಹೇಳಿ ಬಂದೆ, ಜಸ್ಟ್ ನೋಡಿ ಯಾವುದೋ ಬ್ಯಾಂಗ್ಳೂರು ಕಾಂಪಿಟೇಷನ್ ಇದ್ದರೆ ಕಂಪೇರ್ ಮಾಡಿ, ಕರ್ನಾಟಕ ಕಾಂಪಿಟೇಷನಲ್ಲಿ ನಮ್ಗೆ ಸೌತ್ ಕೇಂದ್ರ ಸಾಕು ಅಂತ. ಟುಡೇ ಐ ರಿಯಲಿ ಫೆಲ್ಟ್ ಬ್ಯಾಡ್. ಸೊ ಇಷ್ಟರಲ್ಲಿ ಜಡ್ಜಸ್ ಮಾರ್ಕ್ ಪ್ರಕಾರ ಆ್ಯಂಡ್ ಇವನ್ ಐ ಡೋಂಟ್ ನೋ, ಇವನ್ ಮನೋಹರ್ ಸರ್ ಹತ್ರ ಕೇಳಿದ್ರು, ಅವರು ಅದೇ ಹೇಳಿದರು. ಸೊ ವಿ ವಿಲ್ ಲೂಸ್ 3 ಆಫ್ ಅವರ್ ಲವಿಂಗ್ ಪಾರ್ಟಿಸಿಪೆಂಟ್ಸ್. ಸೊ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮಲ್ಲಿ ಒಂದು ಪ್ರೀತಿ ಬೆಳೆದಿರುತ್ತೆ. ಇವತ್ತು ಅಥವಾ ನಾಳೆ ಎಂಡ್ ಆಗುತ್ತೆ, ಇನ್ನೊಂದು 2 ವಾರ ಇರೋದಷ್ಟೇ, ಸಿಂಪಲ್. ಬಟ್ ನೆಕ್ಸ್ಟ್ ರೌಂಡಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಣ್ಣ ಮಿಸ್ಟೇಕಿಂದ ಆಗಿರ್ಬೋದು. ಕಾಂಪಿಟೇಷನ್ ಇಸ್ ಎ ಕಾಂಪಿಟೇಷನ್, ಮಾರ್ಕ್ ಬೀಳುತ್ತೆ ಆ್ಯಂಡ್ ಪ್ರತಿಯೊಂದು ರೌಂಡ್ ಕೌಂಟ್ ಆಗುತ್ತೆ. ಯಾಕಂದರೆ ಸಡನ್ಲಿ ಐ ಸ್ಟಾರ್ಟ್ ಫೀಲಿಂಗ್ ಬ್ಯಾಡ್ ಬಿಕಾಸ್ ನನ್ನ ಕ್ಯಾಲ್ಕುಲೇಷನ್ ಉಲ್ಟಾ ಹೋಗುತ್ತೆ ಅಂತ. ನಾನು ಯಾವತ್ತೋ ನನ್ನ ಮಿಸ್ ಆಗಲ್ಲ. ಇದು ಫಸ್ಟ್ ಅಂದರೆ ಅದು ಫಸ್ಟೇ, ಅದು ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. 2 ರೌಂಡಲ್ಲಿ ಹೇಳ್ತೀನಿ, ಓಕೆ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್ ಅಂತ ಮಿಸ್ ಆಗಲ್ಲ. ಬಟ್ ನಮ್ಮ ಈ ಕಾಂಪಿಟೇಷನ್ ಎಲ್ಲ ಕೆಳಗಾಗಿದೆ. ನಾನು ಆ್ಯಕ್ಚುಲಿ ಹೂಸ್ ದಟ್ ಅದರ್ ಸಿಂಗರ್ ಸಮರ್ಥ್, ಐ ಥಾಟ್ ವಿಲ್ ಕಮ್ ಟು ದ ಫೈನಲ್ಸ್. ಐ ಡೋಂಟ್ ನೋ, ಅಗೇನ್ ಈಸ್ ನೋ ಟೈಮ್ ಟು ರಿಹರ್ಸ್, ಗೊತ್ತಿಲ್ಲ. ಸೊ
ಸೊ ಎಲ್ಲ ನಂದು ಟೋಟಲ್ ನನ್ನ ಕ್ಯಾಲ್ಕುಲೇಷನ್ ಎಲ್ಲ ಮೇಲೆ ಕೆಳಗೆ ಆಗ್ತಾ ಇದೆ ಕಾಂಪಿಟಿಷನಲ್ಲಿ. ಸೊ ಆ ಥರ ನನಗೆ ಮಾಡೋಕ್ಕೆ ಬಿಡಬೇಡಿ, ಬಿಕಾಸ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಹೋಗುತ್ತೆ. ಓಕೆ, ವಿ ಆರ್ ಒಂದಷ್ಟು ಜನ ಸೇಫ್ ಇದೆ ಹೆಸರು ಹೇಳ್ತೀನಿ, ರಿಸಲ್ಟ್ ಬಂದಿದೆ. ಸೊ ವೈಷ್ಣವಿ, ಮಣಿಪಾಲ್ ಆ್ಯಂಡ್ ಕಿಣಿ ಬೋತ್ ಆರ್ ಸೇಫ್. ನಿಶಾನ್, ಯು ಆರ್ ಸೇಫ್. ಲಹರಿ, ಯು ಆರ್ ಸೇಫ್. ಚೇತನಾ, ಯು ಆರ್ ಸೇಫ್. ಇದರಲ್ಲಿ 3 ಜನ ನಮ್ಮನ್ನು ಬಿಟ್ಟು ಹೋಗ್ಬೇಕಾಗತ್ತೆ, ಅಥವಾ ನಾವು ಅವ್ರನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಬ್ಯಾಕ್ ಟು ದ ಸಿಂಗರ್ಸ್, ನಿಮ್ಮ ಜಜ್ಮೆಂಟ್ ಪ್ರಕಾರ ಯಾರು ಸೇಫ್, ಯಾರು ಸೇಫ್ ಇಲ್ಲ? ಇವತ್ತಿನ ಪರ್ಫಾರ್ಮೆನ್ಸ್, ವಾಟ್ ಎವರ್ ಪರ್ಫಾರ್ಮೆನ್ಸ್ ಮೇಲೆ ಕೌಂಟ್ ಆಗುತ್ತೆ. ಸೊ ಸೇಫ್ ಆಗಿರೋ ಕಂಟೆಸ್ಟೆಂಟ್ ಅಂತ ಕೇಳ್ತಾ ಇದೆ, ಯಾರು? ಐರಾ, ಕೀರ್ತನ್, ಹಾಂ, ಚಿನ್ಮಯ್. ಐರಾ, ಕೀರ್ತನ್, ಯಾವುದೋ ಒಂದು ಹೆಸರು ಹೇಳಿ, ಯಾವುದಾದ್ರು. ಪ್ರಜ್ಞಾ. ಹಾಂ, ಪ್ರಜ್ಞಾ. ಪ್ರಜ್ಞಾ. ಓಕೆ, ನೆಕ್ಸ್ಟ್. Ira, Kirtan, and either Chinmay or Rajat might be. ಐರಾ, ಕೀರ್ತನ್ ಆ್ಯಂಡ್ ಪ್ರಜ್ಞಾ. ಐರಾ, ಕೀರ್ತನ್ ಆ್ಯಂಡ್ ರಜತ್. ಈ ವೋಟಿಂಗ್ ಎಲ್ಲ ಐ ಥಿಂಕ್ ಐರಾ ಆ್ಯಂಡ್ ಕೀರ್ತನ್ ಸ್ವಲ್ಪ ಪಾಪ್ಯುಲರ್ ಅಂತ. ಎಲ್ಲ ಫ್ರೆಂಡ್ಸಾ ನೀನು? ಹಾಂ, ಇಲ್ವಾ? ಎಲ್ಲ ಫ್ರೆಂಡ್ಸಾ? ಎಲ್ಲ ಪಾರ್ಟಿ ಮಾಡ್ತೀರಾ? ಇಲ್ಲಿ ಇದ್ದಿದ್ದು ಫ್ರೆಂಡ್ಸ್ ಆಗಿದ್ದಾರೆ ಸರ್. ಹಾಂ, ಇಲ್ಲಿ ಇದ್ದಿದ್ದು ಬಂದು ಎಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಸರ್. ಎಲ್ಲ ನಿನ್ನ ಹೆಸರು ಹೇಳ್ತಾ ಇದ್ದಾರೆ ಫಸ್ಟು. ಅಲ್ಲ ಹಾಗೆ ಅಂದರೆ ಫ್ರೆಂಡ್ಸ್ ಸರ್ ಎಲ್ಲರೂ. ಐರಾ, ಯಾರು ನಿನ್ನ ಕ್ಲೋಸ್ ಈ ಕಾಂಪಿಟಿಷನಲ್ಲಿ? ಎಲ್ಲರೂ ಸರ್. ಹಾಂ, ಎಲ್ಲರೂ. ಎಲ್ರೂನಾ? ಒಂದು ಸ್ಪೆಷಲ್ ಅಂತ ಯಾರು ಇರುತ್ತಲ್ಲ, ಕ್ಲೋಸ್ ಬಡ್ಡಿ ಏನೋ ಸ್ವಲ್ಪ ಇದೆ, ಹೆಂಗಾಯ್ತು ಅಂತ ಯಾರ ಹತ್ರ ಕೇಳ್ತೀಯ ಒಂದು ಸಾಂಗ್ ಕಾಂಪಿಟಿಷನ್ ಆದ ತಕ್ಷಣ? ಕೀರ್ತನ್ ಯಾರ ಹತ್ರ ಕೇಳೋದು ಕಾಂಪಿಟಿಷನ್ ಆದ ತಕ್ಷಣ? ಹಾಗೇನಿಲ್ಲ ಸರ್, ಎಲ್ಲರ ಹತ್ರ ಮಿಂಗಲ್ ಆಗಿರ್ತೇನೆ ಸರ್ ನಾನು. ಲೈಫಲ್ಲಿ ಇಷ್ಟು ಮಾಡೆಸ್ಟ್ ಆಗಿ ಹೆಂಗಿರ್ತೀರಾ? ಸತ್ಯ ಅಲ್ಲ ಮಾತಾಡಕ್ಕೆ ಸರ್, ಇಲ್ಲ ಇತರ ಹತ್ರ ಎಲ್ಲ ಹೋಗಿ ಕೈ ಕೊಟ್ಟು ಹೇಗಿದೆ ಅಂತ ಕೇಳ್ತಿರ್ತೇನೆ ಸರ್ ನಾನು. ಹಾಂ, ಯಾರು ಕರೆಕ್ಟಾಗಿ ಹೇಳ್ತಾರೆ ನನಗೆ? ಅಲ್ಲ ಅವರ ಲೈಕ್ ನಾ ಹತ್ರ ಕೂತ್ಕೊಳ್ತೇನೆ ಸರ್, ಆಗ ಹೇಳ್ತಾರೆ ಓ ನೀವು ಒಳ್ಳೆ ಹಾಡಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ. ಯಾರಾದ್ರೂ ಬಂದೆ ನೀನು ಚೆನ್ನಾಗಿ ಆಡಿದ್ಯಾ ಅಂತ ಪಕ್ಕದಲ್ಲಿ ಹೋಗಿ ಡಬ್ಬ ಥರ ಆಡಿದ್ದಾನೆ ಅಂತ ಹೇಳಲ್ವಾ? ಹಾಂ, ಅಲ್ಲ ಅದೇ ಲೈಕ್ ನಾನೇ ಹೋಗ್ತೇನೆ ಸರ್, ಎಂತಾರು ಹೇಳ್ತಾರಾ ಅಂತ ಹೇಳಿ. ಲೈಕ್ ಅವ್ರು ಹೇಳ್ತಾರ ಒಳ್ಳೆ ಹಾಡಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಿ. ಯಾರು ಕೆಟ್ಟದಾಗ ಆಡಿದ್ಯಾ ಅಂತ ಹೇಳಿದಾರೆ ಇಷ್ಟ ಯಾರು? ಹಾಗೆ ಯಾರು ಹೇಳೋದಿಲ್ಲ ಸರ್, ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಹಾಗಾದ್ರೆ ಟ್ರೂ ಫ್ರೆಂಡ್ ಯಾರಿಲ್ಲ ನಿನಗೆ? ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಕೆಟ್ಟದಾಗ ಆಡ್ತಾ ಇದ್ದೀನಿ. ನಿಮಗೆ ಇದುಂಟು ಸರ್ ಲೈಕ್ ಈಗ ನನಗೂ ಹೇಳ್ಬೋದಲ್ಲ, ನಾನು ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ಆರಾಮ ಹೊಗಳ್ಬೋದು, ನಾನು ತುಂಬ ಒಳ್ಳೆಯವನು, ಇಲ್ಲ ತುಂಬ ಕೀರ್ತನ್ ತುಂಬ ಚೆನ್ನಾಗಿ ಆಡಿದೀಯಾ ಅಂತ. ನಾವೇನಕ್ಕೆ ತಪ್ಪು ಹೇಳೋದು? ನೀವು ಏನಕ್ಕೆ ತಪ್ಪು ಹೇಳೋದು? ನೀವು ಟ್ರೂ ಫ್ರೆಂಡ್ ಅಲ್ಲ ಸರ್ ನಮ್ದು. ಬರಿವೋಳು 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 ಬರಿವೋಳು. ಸೂಪರ್ ಆನ್ಸರ್ ಕಡ. ರಜತ್, ಯಾರು ನಿನಗೆ ಕರೆಕ್ಟಾಗಿ ಹೇಳೋದು ಸರಿ ತಪ್ಪು ಆಡಿದೆ ಅಂತ? ಎಲ್ಲ ಕೇಳಿದೆ, ಕೀರ್ತನ್, ನಿಶಾನ್, ಮಯ್ಯ, ವಿನುಷ್ ಎಲ್ಲರ ಹತ್ರ ಕೇಳಿದ್ದೀನಿ, ಎಲ್ಲ ಹೇಳ್ತಾರೆ ಸರಿಯಾಗಿ. ತಪ್ಪು ಯಾರಾದರೂ ಹೇಳಿದಾರಾ? ಹೇಳ್ತಾರೆ. ಯಾರು ಹೇಳಿದರು? ಆದರೂ ತಪ್ಪಿದ್ರು ಸ್ವಲ್ಪ ಹೇಳಿ ಚೆನ್ನಾಗಾಡಿದೆ ಅಂತ ಹೇಳ್ಬಿಡ್ತಾರೆ. ಯಾರು ಹೇಳೋದು ತಪ್ಪು? ಇಲ್ಲ ಹೇಳೋದು ನೀನು ಕರೆಕ್ಟಾಗಿ ಆಡಿದೆ, ಜಡ್ಜಸ್ಗೆ ಬುದ್ಧಿ ಇಲ್ಲ, ಅವ್ರು ಏನೆಲ್ಲ ಹೇಳ್ತಾರೆ ಅಂತ ಹೇಳಿಲ್ವಾ? ಹಾಗೆಲ್ಲ ಇಲ್ಲ. ಓಕೆ, ಅಮಿಷ್ ಯಾರ ಹತ್ರ ಹೇಳೋದು? ಯಾರು ನಿಮ್ಮ ಕ್ಲೋಸ್ ಫ್ರೆಂಡು? ಕ್ಲೋಸ್ ಫ್ರೆಂಡ್ ಅಂತ ಯಾರಿಲ್ಲ ಸರ್, ಚಿನ್ಮಯ್. ಹಾಂ ಹಾಂ, ಚಿನ್ಮಯ್ ಯಾರಿಲ್ಲ ಅಂತ ಹೇಳಿದ್ರೆ ಚಿನ್ಮಯ್ ಹಿಂಗೆ ಹೇಳ್ತೀಯ? ಅಲ್ಲ ಸರ್, ಚಿನ್ಮಯ್ ಕರೆಕ್ಟಾಗಿ ಹೇಳ್ತಾಳೆ ಏನು ತಪ್ಪು ಮಾಡಿದ್ಯಾ ಅಂತ? ಹೇಳ್ತಾರೆ. ಇವತ್ತೇನು ತಪ್ಪು ಮಾಡಿದೆ ಹೇಳಿದ್ದೀನಿ? ಇವತ್ತೆಂತ ಹೇಳಿ? ಹಾಂ, ಇವತ್ತೆಂತ ಹೇಳಿಲ್ಲ. ಯಾಕೆ? ನಾ ಕೇಳಲೇ ಇಲ್ಲ. ಐ ಲವ್ ಯು ಯಾರ್. ಓಕೆ, ಪ್ರಜ್ಞೆ ಯಾರು ಕೇಳ್ತೀಯಾ? ನೀನು ಯಾರ ಹತ್ರ ಮಾತಾಡೋದು ಡೌಟ್ ನನಗೆ, ಹಂಗೆ ಇರ್ತೀಯ.
ಯಾರು ನಿನ್ನ ಕ್ಲೋಸ್ ಫ್ರೆಂಡ್ ಇದರಲ್ಲಿ? ವೈಷ್ಣವಿ. ನೀನು 100, ಬೇರೆಯವ್ರು ಯಾರಿಲ್ವಾ? ಇಲ್ಲ, ಎಲ್ಲರೂ ಫ್ರೆಂಡ್ಸೇ. ಓಕೆ, ಎಲ್ಲ ಉಡುಪಿಯವರೆಲ್ಲ ಗ್ಯಾಂಗ್ ಮಾಡಿದ್ದೀರಾ ಅಂತ ಹೇಳಿ? ಹಾಗೇನಿಲ್ಲ ಸರ್. ಯೂಶ್ವಲಿ ಶೀಲ್ ಕರೆಕ್ಟ್ ಮೈ ಮಿಸ್ಟೇಕ್ಸ್ ಇಫ್ ಐ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಎಲ್ಲಾದರೂ. ಓಕೆ, ಚಿನ್ಮಯ್ ಯಾರು ನಿನ್ನ ಕ್ಲೋಸ್ ಫ್ರೆಂಡ್ಸ್? ಎಲ್ಲರೂ ಸರ್. ಅಮಿಷ್ ಅಲ್ಲ? ಅಮಿಷ್ ಕೂಡ ಎಲ್ಲರೂ. ಯಾರು ಎಲ್ಲರೂ ಅಂದರೆ ಎಷ್ಟು ಎಷ್ಟು ಎಲ್ಲಿ ಇಷ್ಟು ಜನ ಎಲ್ಲ ಫ್ರೆಂಡ್ಸಾ? ಹೌದು ಸರ್. ಹಾಂ, ಯಾ. ಓಕೆ. ನನಗೆ ನಿಜವಾಗಿ ಇಷ್ಟು ಸುಳ್ಳು ಹೇಳಕ್ಕೆ ಬರಲ್ಲ. ಇಲ್ಲ ಸರ್, ಸುಳ್ಳು ಹೇಳ್ತಿಲ್ಲ. ಓಕೆ, ಗುಡ್. ಓಕೆ, ನಾವು ಈಗ ವೋಟಿಂಗ್ ಪ್ರಕಾರ ಯಾರಿಗೆ ಹೈಯೆಸ್ಟ್ ವೋಟ್ ಇರೋದು? ಯಾರಿಗೆ? ಐರಾ ಕೀರ್ತನ್. ಐರಾ ಆ್ಯಂಡ್ ಕೀರ್ತನ್ ಅಂಡ್ ಐರಾ. ಕೀರ್ತನ್ ಆಗಲಿ ಹಿಂಗೆ ಅಂತ ಇದ್ದಾನೆ, ಮರಿಬೇಡಿ ಅಂತ. ಓಕೆ, ಓಕೆ, ಐ ಥಿಂಕ್ ಜಡ್ಜಸ್ ಹಂಗೆ ಇದೆ. ಐರಾ ಆ್ಯಂಡ್ ಕೀರ್ತನ್, ಯು ಕ್ಯಾನ್ ಶಿಫ್ಟ್ ದ ಅದರ್ ಝೋನ್. ಬಟ್ ಅದೇ, ನೀವು ಈ ಝೋನಿಗೆ ಬರಬಾರ್ದು. ಇಟ್ಸ್ ನಾಟ್ ಯುವರ್ ಕ್ಯಾಲಿಬರ್. ಈ ಸೈಡ್ ಬರಲೇಬಾರ್ದು. ಓಕೆ, 4ರಲ್ಲಿ ಐ ಥಿಂಕ್ ಇದರಲ್ಲಿ ಒಬ್ಬರು ಮಾತ್ರ ಉಳಿಯೋದು. ತುಂಬ ಜನ ಕೇಳ್ತಾರೆ, ನೀನು ನಮ್ಮ ಟಿವಿಯಲ್ಲಿ ಬಂದಿದ್ಯಲ್ಲ ಅಂತ. ತುಂಬ ಜನ ಕೇಳಿದ್ದಾರೆ. ಇಲ್ಲಿವರೆಗಡೆ ಕೇಳಿದಲ್ಲ ಹುಡುಗರು ಕೇಳಿ. ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಲು ತಿಕ್ಕಲು, ಮುಟ್ಟಲು ಬಂದಳು ಆಗಿಬಿಟ್ಟೆ ಪುಕ್ಕಲು. ಹಾಗೆ ಈ ಶೋಯಿಂದ ನನಗೆ ಅದು ತುಂಬ ಲಾಭ ಆಗಿದೆ. ಕಳೆದೋದೆ ಕವಿಯಾದೆ ದೇವ್ರಾಣೆ, ಎನ್ನ ಮುದ್ದು ಮುದ್ದು ಬೊಣ್ಣು ಮಸ್ತು ಪೋರ್ಲುಳ್ಳೋಳು. ನಾಲ್ಕರಲ್ಲಿ ಐ ಥಿಂಕ್ ಇದರಲ್ಲಿ ಒಬ್ಬರು ಮಾತ್ರ ಉಳಿಯೋದು. ಬಟ್ ಅಫ್ಕೋರ್ಸ್ ಫೈನಲಿಗೆ ಇನ್ನೂ ಕಮ್ಮಿ ಇರ್ತಾರೆ. ನೆಕ್ಸ್ಟ್ ರೌಂಡ್ ಒಂದಷ್ಟು ಜನ ಹೋಗ್ತಾರೆ. ಸೊ ನೋ ಹಾರ್ಡ್ ಫೀಲಿಂಗ್ಸ್. ಚಿನ್ಮಯ್, ಐ ಆಮ್ ಸಾರಿ ಟು ಸೇ ದಟ್ ನೆಕ್ಸ್ಟ್ ರೌಂಡಿಗೆ ನೀವು ಬರೋಕ್ಕಾಗಲ್ಲ. So actually you have done a good job. Definitely no, you have competition ಮುಂದೆ ಬರ್ತಾ ಇದೆ. Absolutely no feelings. ಯಾಕೆಂದರೆ everybody is singing good. They may be a little better. ಅಮಿಷ್ ಫಸ್ಟಿಗೆ ಡೇಂಜರ್ ಝೋನಲ್ಲಿದ್ದೆ. ಒಮ್ಮೆ ಯು ಆರ್ ಲಕ್ಕಿ ಟು ಬಿ ಇನ್ಸೈಡ್. ಇಷ್ಟು ರೌಂಡ್ ಮತ್ತೆ ಬಂದಿದೆಯಾ, ಅದು ದೊಡ್ಡವ್ರ ಜೊತೆ ಸೆಣಸಾಡ್ತಾ ಕುಸ್ತಿ ಆಡ್ತಾ ಬಂದಿದೆಯಾ. You got the potential. I want to see you in next competitions. So idike I think it's too hard for you. So sorry to say ee competition next ge baro doubt. Okay, ಪ್ರಜ್ಞಾ ಅಂಡ್ ರಜತ್ ಇದರಲ್ಲಿ ಒಬ್ಬರು ಮಾತ್ರ ಸೇಫ್. ರಜತ್ ನಾನು ಫೈನಲ್ ಅಂತ ಇಟ್ಕೊಂಡಂಥ ಕ್ಯಾಂಡಿಡೇಟ್. ಯಾಕಂದರೆ ಫಸ್ಟ್ ರೌಂಡ್ ನಾನು ಕಾಂಪಿಟೇಷನ್ ಫಸ್ಟ್ ನೋಡಿದ ತಕ್ಷಣ ಆ್ಯಂಡ್ ಐ ಹ್ಯಾವ್ ಸೀನ್ ಯು ಇನ್ ಅದರ್ ಕಾಂಪಿಟೇಷನ್ಸ್, ಯು ಗಾಟ್ ಎ ಸೂಪರ್ ಪೊಟೆನ್ಷಿಯಲ್. ಇವತ್ತು ಐ ಡೋಂಟ್ ನೋ, ಯಾಕಂದ್ರೆ ಲಾಸ್ಟ್ 2 ರೌಂಡ್ಸಲ್ಲೂ ಸ್ವಲ್ಪ ದೇವೇ ಪ್ರಾಬ್ಲಮ್ ಆ್ಯಂಡ್ ಟುಡೇ ಮೇಜರ್ ಮಿಸ್ಟೇಕ್ಸ್ ಆಯಿತು. ಸೊ ಬೇಸಿಕಲಿ ಲಿರಿಕಲ್ ದೇ ವರ್ ಅದರ್ ಮಿಸ್ಟೇಕ್ಸ್ ಟು. ದೆನ್ ಪ್ರಜ್ಞಾ
ಶೀಸ್ ಗಾಟ್ ಎ ರೀಸನ್, ಬಟ್ ರೀಸನ್ ಡಸಂಟ್ ಕೌಂಟ್ ಹಿಯರ್ ಕಾಂಪಿಟಿಷನಲ್ಲಿ. ಅವಳು ಚಿಕನ್ ಪಾಕ್ಸ್ ಇಟ್ಕೊಂಡು ಜ್ವರದಲ್ಲಿ ಬಂದಿದ್ಲು, ಹಾಡಿದ್ಲು, ಬಟ್ ಅದು ಕೌಂಟ್ ಆಗಲ್ಲ ಕಾಂಪಿಟಿಷನ್ಗೆ. ಅವರ ಸೆಂಟಿಮೆಂಟ್ ಅಥವಾ ಯಾವುದು ಸಿಂಪತಿ ಫ್ಯಾಕ್ಟ್ರು ವರ್ಕ್ ಆಗಲ್ಲ. ಸೊ ನಿಮ್ಮಿಬ್ಬರಲ್ಲಿ ಮಾರ್ಕ್ ಪ್ರಕಾರ ಐ ಥಿಂಕ್ ಐ ಆಮ್ ವೆರಿ ಸಾರಿ ಟು ಸೇ ರಜತ್ ಯು ಕ್ಯಾನ್ ಕಂಟಿನ್ಯೂ. Prajna is safe. ಸೊ ನನಗೆ ನಿಜವಾಗಿ ಫೀಲ್ ಆಗ್ತಾ ಇರೋದು ಅದರ್ ಟು ನಾನು ಹೇಳ್ತೀನಿ ಕಷ್ಟಪಟ್ಟಿದ್ದಾರೆ, ಬಂದಿದ್ದಾರೆ. ರಜತ್ ನಂಗೆ ಗೊತ್ತಿಲ್ಲ, ನಾನು ಪರ್ಸ್ನಲ್ ಆಗಿ ಐ ಫೀಲ್ ಫಾರ್ ಯು ಬಿಕಾಸ್ ಐ ಆಲ್ವೇಸ್ ಥಾಟ್ ಯು ಆರ್ ಕಮಿಂಗ್ ಟು ದ ಫೈನಲ್. ಯು ಲೆಟ್ ಮೀ ಡೌನ್. ಐ ಡೋಂಟ್ ನೋ, ಯಾಕೆಂದರೆ ಹಿಂಗೆ ಗೊತ್ತಿಲ್ಲ, ಕಾಂಪಿಟೇಷನ್ ಈಸ್ ಸೀರಿಯಸ್. ಯಾಕಂದರೆ ವಿ ಕಾಂಟ್ ಈಗ ಇಲ್ಲಿ ಏನಾಗುತ್ತೆ ಅಂದರೆ ಪುಷ್ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ. ನನಗೆ ಚಾಯ್ಸ್ ಕೊಟ್ಟರೆ ಐ ವಾಂಟ್ ಟು ಪುಷ್ ಯು ಟು ದ ನೆಕ್ಸ್ಟ್ ರೌಂಡ್, ಬಟ್ ಅಕಾರ್ಡಿಂಗ್ ಟು ದ ರೂಲ್ಸ್ ಆಗ್ತಾ ಇಲ್ಲ ಅಂದರೆ ಎಸ್ ಎ ಮಾರ್ಕ್ ಡಿಫ್ರೆನ್ಸ್ ಆಲ್ಸೋ. ಮಾರ್ಕ್ ಡಿಫ್ರೆನ್ಸ್ ಇದೆ ಸಿಕ್ಕಾಪಟ್ಟೆ, ಇನ್ನೊಬ್ಬರಿಗೆ ದ್ರೋಹ ಮಾಡೋದಂಗೆ ಆಗುತ್ತೆ ನಾವು. ಸೊ ರಜತ್, ಐ ಆಮ್ ಫೀಲಿಂಗ್ ಬ್ಯಾಡ್ ಫಾರ್ ಯು. ಐ ಆಮ್ ಪರ್ಸನಲಿ ಫೀಲಿಂಗ್ ಬ್ಯಾಡ್ ಬಿಕಾಸ್ ಬೇರೆಯವ್ರದ್ದಾದ್ರೆ ಓಕೆ, ದೇ ಹ್ಯಾವ್ ಸ್ಟ್ರಗಲ್ಡ್ ಅಪ್ ಟು ದಟ್ ಲೆವೆಲ್. ಆ ಲೆವೆಲ್ಗೆ ಬಂದಿದ್ದಾರೆ ಅವರು. ನಾನೇನು ಅಂದ್ಕೊಂಡಿದ್ದೆ ಆ ಲೆವೆಲ್ಗೆ ಬಂದಿದ್ದಾರೆ. ದೇ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್. ಸೊ ಸಾರಿ ಟು ಸೇ ಪ್ರಜ್ನಾ, ಯು ಆರ್ ಸೇಫ್. ಆ್ಯಂಡ್ ಆ್ಯಸ್ ಮ್ಯೂಷಿಯನ್ಸ್ ಈ ಕಾಂಪಿಟೇಷನ್ ಸೀರಿಯಸ್ ಆಗಿ ತಗೊಂಡು ಹುಷಾರಿಲ್ದಾಗ ಬಂದಿದೆಯಾ, ರಿಯಲಿ ಹ್ಯಾಪಿ ಫಾರ್ ಯು. ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ಳುತ್ತೆ. ಚಿನ್ಮಯ್, ಅಮಿಶ್ ಆ್ಯಂಡ್ ರಜತ್, ಇಟ್ ಈಸ್ ಇರ್ರಿಪ್ಲೇಸಿಬಲ್. ಆದರೆ ಹೋಗ್ತಾ ಹೋಗ್ತಾ ನಿಮ್ಮಿಂದ ಒಂದೆರಡು ಮಾತು. ಮೊದಲನೇದಾಗಿ ಅಪ್ಪ ಅಮ್ಮ ಹಾಗೂ ಇಂಪಾರ್ಟೆಂಟ್ಲಿ ನನ್ನ ಅಕ್ಕನಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದರ್ ಎವ್ರಿಥಿಂಗ್ ಫಾರ್ ಮೀ. ಆ್ಯಂಡ್ ನನ್ನ PUC ಎಕ್ಸಾಮ್ ಮರುದಿನ ಕೂಡ ಶೂಟಿಂಗ್ ಇತ್ತು. ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ, ಆಚೆ ಕಲಿಬೇಕು, ಸಾಂಗ್ಸ್ ಕೂಡ ಕಲಿಬೇಕು, ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಅಂಕಲ್ಗೆ ಸಹ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಬೇಜಾರಂತಿಲ್ಲ, ಯಾಕಂದ್ರೆ ನಾನು ಇಷ್ಟು ಬಂದೆ ಅದು ನನಗೆ ಖುಷಿಯೇ. ಆದರೂ ನನಗೆ ಮುಂದೆ ಹೋಗಬೇಕಿತ್ತು, ಪರವಾಗಿಲ್ಲ, ನಾನು ಇಷ್ಟು ಬಂದೆ. ಹಾಗೆ ನನಗೆ ಇದರಿಂದ ತುಂಬ ಲಾಭ ಉಂಟು, ಯಾಕಂದರೆ ನನಗೆ ಸ್ಕೂಲಿಗೆ ಹೋಗುವಾಗ ತುಂಬ ಜನ ಸಿಗ್ತಾರೆ, ಹುಡುಗರು ಎಲ್ಲರೂ ಸಹ. ತುಂಬ ಜನ ಕೇಳ್ತಾರೆ, ನೀನು ನಮ್ಮ ಟಿವಿಯಲ್ಲಿ ಬಂದಿದ್ಯಲ್ಲ ಅಂತ. ತುಂಬ ಜನ ಕೇಳಿದ್ದಾರೆ. ಇಲ್ಲಿವರೆಗಡೆ ಕೇಳಿದಲ್ಲ ಹುಡುಗರು ಕೇಳಿಲ್ಲ. ಹಾಗೆ ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಲು ತಿಕ್ಕಲು, ಮುಟ್ಟಲು ಬಂದಳು ಆಗಿ ಬಿಟ್ಟೆ ಪುಕ್ಕಲು. ಬಸ್ಸಲ್ಲಿ ನಡ್ಕೊಂಡು ಹೋಗುವಾಗ ತುಂಬ ಜನ ಕೇಳಿದ್ದಾರೆ. ಹಾಗೆ ಈ ಶೋಯಿಂದ ನನಗೆ ಅದು ತುಂಬ ಲಾಭ ಆಗಿದೆ. ಅಲ್ಲ ಅಮಿಶ್, ಹುಡುಗಿಯರು ಕೇಳಿದ್ರೆ ನಿನಗೆ ಯಾವ ಲಾಭ ಹೇಳು? ನನಗೆ ಗೊತ್ತಾಗಿಲ್ಲ. ನನಗೆ ಒಂದು ಹುಡುಗಿಯರು ಹೇಳ್ತಾರೆ, ನನಗೆ ಯಾವ ಲಾಭ ಕಾಣಲ್ಲ. ನಿನಗೆ ಏನು ಲಾಭ ಹೇಳು? ಅಂದರೆ ಹಾಗೆ ಅಲ್ಲ, ಅಂದರೆ ಇಲ್ಲಿವರೆಗೆ ನಂಗೆ ಯಾರು ಕೇಳಿರಲಿಲ್ಲ ಹಾಗೆ. ಅಲ್ಲ, ಹುಡುಗಿಯರು ಕೇಳಿದ್ದಾರೆ, ನಾನು ತುಂಬ ಲಾಭ ಇದೆ, 4 ಸಲ ಹೇಳಿದೆ ಲಾಭ ಇದೆ ಅಂತ. ಈ ಲಾಭ ಏನು ಅಂತ ನನಗೂ ಹೇಳಿದ್ರೆ ಒಳ್ಳೇದಪ್ಪ. ನನಗೂ ತುಂಬ ಹುಡುಗಿಯರು ಹೇಳ್ತಾರೆ. ಹಾಗೆಲ್ಲ ಬಸ್ಸಲ್ಲೆಲ್ಲ ಹೋಗುವಾಗ ಇಲ್ಲಿವರೆಗಡೆ ಯಾರಿಲ್ಲ, ನಾರ್ಮಲ್ ಆಗಿ ಕುತ್ಕೊಳ್ತಿದ್ದೆ. ಈಗಿನ ಮೊನ್ನೆಯಿಂದೆಲ್ಲ ಕೆಲವರು ನೋಡಿ ನಗಾಡ್ತಾ ಇದ್ದ ನಾನು, ಅಂದರೆ ನೀನು ನಮ್ಮ ಟಿವಿಯಲ್ಲಿ ಬಂದಿದ್ಯಲ್ಲ ಅಂತ. ಅಲ್ಲ, ಅದು ಲಾಭ ಏನು ಕೇಳಿದ್ದು? ಲಾಭ ಅಂತಿಲ್ಲ, ಮತ್ತೆ 4 ಸಲ ಹೇಳಿದೆ ಲಾಭ ಇದೆ, ತುಂಬ ಲಾಭ ಇದೆ. ಎಲ್ಲರೂ ನೋಡುವಾಗ ಅವ್ನು ಟಿವಿಯಲ್ಲಿ ಬರ್ತಾನೆ, ಹಾಗೆ ಎಲ್ಲರೂ ಸಹ ನೋಡ್ತಾರಲ್ಲ, ಒಬ್ಬರು ಹೇಳಿದ್ರೆ ಹಾಗೆ ಸ್ವಲ್ಪ ಫೇಮಸ್ ಆಗ್ತದೆ. ಓಕೆ, ಗುಡ್ ಹ್ಯಾಪಿ ಫಾರ್ ಯು. ಆ್ಯಕ್ಚುಲಿ ಲೈಫಲ್ಲಿ ಸಣ್ಣ ವಿಷಯ ತುಂಬ ಖುಷಿ ಮಾಡುತ್ತೆ ನಮ್ಮನ್ನು. ಆ ಖುಷಿ ಅನುಭವಿಸ್ಬೇಕಷ್ಟೇ, ತಲೆಗೆ ಹೋಗ್ಬಾರ್ದು ಯಾವತ್ತು. ಲೈಫಲ್ಲಿ ಹೆಸರು ಬರುತ್ತೆ, ಯಾರ ಮರ್ಯಾದೆ ಕೊಡ್ತಾರೆ, ಅದು ಆ್ಯಕ್ಚುಲಿ ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯದ ಕೆಲಸ ಅದು. ಸೊ ಅದನ್ನು ಬೆಳೆಸ್ಬೇಕು ನೀವು ಅಷ್ಟೇ. ಇದು ಯಾವುದೋ ಅವ್ರ ಪುಣ್ಯದಲ್ಲಿ ನಿಮಗೆ ಸ್ವಲ್ಪ ಹೆಸರು ಬರೋದು. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಯಾವತ್ತು ನಾವು ಕೆಲಸ ಮಾಡಿದಿದ್ರೆ ವರ್ಕೌಟ್ ಆಗಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ರಿಯಲಿ ಹಾರ್ಡ್. ಯು ಗಾಟ್ ದ ಪೊಟೆನ್ಷಿಯಲ್, ಎನರ್ಜಿ ಇದೆ ನಿನ್ನ ಹತ್ರ. ವರ್ಕ್ ಹಾರ್ಡರ್ ಅಷ್ಟೇ.
ಸೆಟ್ ಮೇಲೆ ಇರುವಾಗ ಯಾವಾಗಲೂ ಕೂಗಿ ಕೂಗಿ ಹತ್ತು ನಮ್ಮೆಲ್ಲರನ್ನ ಬೇಜಾರು ಮಾಡ್ತಾ ಇದ್ರು. ಈಗ ಹೋಗ್ತಾ ಹೋಗ್ತಾ ನಮ್ಮೆಲ್ಲರನ್ನ ನಗಿಸಿ ಹೋಗ್ತಾ ಇದ್ದಾರೆ. ಮೈ ಪರ್ಸನಲ್ ಫೇವ್ರೆಟ್ ಅಮಿಶ್, ವಿ ರಿಯಲಿ ಗೋನ್ ಟು ಮಿಸ್ ಯು. ಇನ್ನೊಂದು ಹುಡುಗಿ ಫಸ್ಟ್ ಆಫ್ ಆಲ್ ಗುರು ಸರ್ಗೆ ಮತ್ತು ಜಡ್ಜಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಪೇರೆಂಟ್ಸ್, ನನ್ನ ಅಕ್ಕ, ಅವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಗೊತ್ತು ಇನ್ನು ಸ್ವಲ್ಪ ಪೊಟೆನ್ಷಿಯಲ್ ನನ್ನ ಜಾಸ್ತಿ ಇದೆ ಅಂತ ನನಗೂ ಗೊತ್ತು. ಇನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದರೆ ಆಗ್ತಿತ್ತು. ಮೇ ಬಿ ಸಾಂಗ್ ಸೆಲೆಕ್ಷನ್ ಸ್ವಲ್ಪ ರಾಂಗ್ ಆಗಿತ್ತು. 2-3 ರೌಂಡಲ್ಲಿ ಸಾಂಗ್ ಸೆಲೆಕ್ಷನ್ ರಾಂಗ್ ಆಯಿತು. ಮತ್ತು ಸ್ವಲ್ಪ ಎಲ್ಲದರಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗಿರ್ಬೋದು ಇಲ್ಲಿ. ರಜತ್ ಫ್ರ್ಯಾಂಕ್ಲಿ ಹೇಳ, ನಿನಗೆ ಸಾಂಗ್ ಸೆಲೆಕ್ಷನ್ ಯಾವುದು ಕೊಟ್ಟರು ಆಡೋಕ್ಕಾಗತ್ತೆ. ಇಟ್ಸ್ ವೆರಿ ಈಸಿ ಫಾರ್ ಯು ಬಿಕಾಸ್ ಐ ನೋ ಯೋರ್ ಪೊಟೆನ್ಷಿಯಲ್. ಸಾಂಗ್ ಸೆಲೆಕ್ಷನ್ ನಿನಗೆ, ಈಗ ಉಳಿದವ್ರಿಗೆ ನಾನು ಏನಕ್ಕೆ ಹೇಳ್ತೀನಿ, ವೈಷ್ಣವಿಗೆ ಸಾಂಗ್ ಸೆಲೆಕ್ಷನ್, ಸಿನಿಮಾಗೆ ಸಾಂಗ್ ಸೆಲೆಕ್ಷನ್, ದೇ ಹ್ಯಾವ್ ಗಾಟ್ ದ ಲಿಮಿಟೇಷನ್ಸ್. ಸೊ ಆಗ ಏನು ಮಾಡಬೇಕು, ಸಾಂಗ್ ಸೆಲೆಕ್ಷನ್ ಮಾಡಿ ಅದರಲ್ಲಿ ಗೆಲ್ಲೋಕೆ ನೋಡಬೇಕು. ಈಗ ನಿನಗಾಗಲಿ ನಾನು ಹೇಳೋದು, ನಿಹಾಲು ಇವರೆಲ್ಲ ಏನು ಕೊಟ್ಟರು ಆಡ್ತೀರಾ, ನೀವು ಆಡ್ತೀರ ಅದನ್ನು. ಬಟ್ ಒನ್ ಥಿಂಗ್ ಐ ಆಮ್ ಟಾಕಿಂಗ್ ಆಫ್ ದಟ್ ಸೀರಿಯಸ್ನೆಸ್. ನನಗೆ ಐ ಆಮ್ ರಿಯಲಿ ಶಾಕ್ಡ್ ಆ ಸೀರಿಯಸ್ನೆಸ್. ಯಾಕೆ ನಾನು ಫ್ರ್ಯಾಂಕ್ಲಿ ಟೆಲ್ಲಿಂಗ್ ನಾಟ್, ನಾನು ಮೊದಲೇ ನಮ್ಮವ್ರಿಗೆ ಹೇಳಿದೆ ಓಕೆ ಫೈನಲ್ಗೆ ಇದೆಲ್ಲ ಬರುತ್ತೆ ಅಂತ. ಐ ಫೀಲ್ ಸೋ ಬ್ಯಾಡ್ ವೆನ್ ಯು ಆರ್ ಲಿವಿಂಗ್. ಈಗ ಉಳಿದೋದು ಓಕೆ, ದೇ ಹ್ಯಾವ್ ನಾಟ್ ಅವ್ರ ಲೆವೆಲ್ ಅಷ್ಟೇ. ಯು ಸ್ಟಿಲ್ ಗೋಟ್ ದ ಪೊಟೆನ್ಷಿಯಲ್. ಅವ್ರ ಜೊತೆ ಅವ್ರಿಗಿಂತ ಎಷ್ಟೋ ಚೆನ್ನಾಗಿ ಆಡ್ತೀಯ, ನಂಗೆ ಗೊತ್ತು. ಬಟ್ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಪ್ರತಿ ರೌಂಡಲ್ಲಿ ಮಾರ್ಕಿಂಗ್ ಬರುವಾಗ ಎವ್ರಿ ರೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಟೇಕ್ ಇಟ್ ಲೈಟ್ಲಿ. ನನಗೇನು ಅನ್ನಿಸ್ತಾ ಇದೆ, ಲಾಸ್ಟ್ 3 ರೌಂಡ್ಸ್ ಯು ಆರ್ ಟೇಕಿಂಗ್ ಇಟ್ ಲೈಟ್ಲಿ ಅಂತ. ಯು ಆರ್ ಟೇಕಿಂಗ್ ದ ಕಾಂಪಿಟೇಷನ್. ಯಾವುದೋ ಸಣ್ಣ ಕಾಂಪಿಟೇಷನ್ನು ಅಂತ ಇರ್ಬೋದಾ ಗೊತ್ತಿಲ್ಲ ನನಗೆ. ಬಟ್ ಸಿಂಪಲ್ ಲಿರಿಕ್ಸ್ಗೆ ಎಲ್ಲ ಮಿಸ್ಟೇಕ್ ಅಂದ ಕೂಡಲೇ ಓಕೆ. ಯಾಕಂದ್ರೆ ಸಿಂಗಿಂಗ್ ಯು ಆರ್ ಗುಡ್. ಐ ಆಮ್ ನಾಟ್, ಈಗ ಎಲ್ಲರ ಎದುರಲ್ಲಿ ಹೇಳ್ತಾ ಇರೋದು ಸಿಂಗಿಂಗ್ ಯು ಆರ್ ಗುಡ್. ಆ ಪೊಟೆನ್ಷಿಯಲ್ ಇಟ್ಕೊಂಡು ಅದನ್ನು ಯೂಸ್ ಮಾಡೋದಿದ್ರೆ ಮತ್ತೆ ಏನು ಮಾಡೋದು. ಈಗ ಕರ್ಣನಿಗೆ ಯಾವುದೋ ಎಲ್ಲ ಇದೆ, ಇಲ್ಲ ಲಾಸ್ಟಿಗೆ ನೆನಪು ಬಂದಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಆಫ್ ನೋ ಯೂಸ್ ಅಷ್ಟೇ ಇದೆ ಅಂತ ಹೇಳೋದು. ಸೊ ಬೇಸಿಕಲಿ ಯು ಹ್ಯಾವ್ ಟು ಐ ಡೋಂಟ್ ನೋ, ಇಟ್ಸ್ ವಿದಿನ್ ಯು. ನಾವೇನೇ ಹೇಳಿ ಬರೋದಲ್ವಲ್ಲ, ಯು ಹ್ಯಾವ್ ಟು ಡೂ ಇಟ್ ಬೈ ಯುವರ್ ಸೆಲ್ಫ್. ಅವ್ರು ಹೇಳಿದಾಗೆ ನೆಕ್ಸ್ಟ್ ಟೈಮ್ ನಾನು ನೆಕ್ಸ್ಟ್ ಬೇರೆ ಶೋಸ್ಗೆ ಹೋಗಲಿ ಏನಾದರೂ ಹೋಗಲಿ ನಾನು ಗ್ಯಾರಂಟಿ ಮತ್ತು ನಾನು 100% ಕೊಡ್ತೀನಿ ಮತ್ತು ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಎಲ್ಲ ಕಂಟೆಸ್ಟೆನ್ಸಿಗೆ ಆಲ್ ದಿ ಬೆಸ್ಟ್. ಮತ್ತು ಎಲ್ಲ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ, ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಎಸ್ಪೆಷಲಿ ಸೌಜನ್ಯ ಅವ್ರು ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇವನ್ ಸೋಮಶೇಖರ್ ಅವರೆಲ್ಲ ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತದೆ. ಓಕೆ ಬಾಯ್. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಹೋಗುವಾಗಲೂ ಕೂಡ ನಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಯಾಕಂದರೆ ವಿ ಆರ್ ಅ ಫ್ಯಾಮಿಲಿ. ಎನಿ ಮೆಂಬರ್ ಲೀವ್ಸ್ ಫ್ರಮ್ ದ ಫ್ಯಾಮಿಲಿ ಡೆಫಿನೆಟ್ಲಿ ಹರ್ಟ್ಸ್, ಬಟ್ ದ ಶೋ ಮಸ್ಟ್ ಗೋ ಆನ್. ಸೊ ಥ್ಯಾಂಕ್ ಯು ಸೋ ಮಚ್ ರಜತ್. ಆಲ್ ದ ವೆರಿ ಬೆಸ್ಟ್. ವಿಲ್ ಮಿಸ್ ಯು ಅಮಿಶ್ ಆ್ಯಂಡ್ ಚಿನ್ಮಯ್. ಥ್ಯಾಂಕ್ ಯು. ಕಣ ಕಣದೇ ಶಾರದೆ ಕಲಿತಿಹಳು ಕಡದೆ ವೀಕ್ಷಕರೇ, ಇಂದು ಎಲಿಮಿನೇಟ್ ಆದಂಥ 3 ಕಂಟೆಸ್ಟೆಂಟ್ಸ್ ಅಮಿಶ್, ರಜತ್ ಹಾಗೂ ಚಿನ್ಮಯ್ ಈ ವೇದಿಕೆಯನ್ನು ಬಿಟ್ಟು ಹೋಗೋ ಮೊದಲು ನಮ್ಮೊಂದಿಗೆ ಒಂದು ಹಾಡನ್ನು ಹಾಡಿ ಈ ಸ್ಟೇಜನ್ನು ಬಿಟ್ಟು ಹೋಗ್ಲಿಕ್ಕಿದ್ದಾರೆ. ಕಣ ಕಣದೇ ಶಾರದೆ ಕಲಿತಿಹಳು ಕಡದೆ ಕಣ ಕಣದಲ್ಲೂ ಕುಹು ಕುಹು ಗಾನ ಜರಿ ಜರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧದ ನಾದವಳು ನುಡಿಸುತ್ತಿಹಳು ಕಣ ಕಣದೆ ಶಾರದೆ ಹೇ ಕಲಿತಿಹಳು ಕಾಣದೆ.
ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲಿ ಚರಬಗಳು ಪ್ರತಿಯದೆಯಾಳ ದುರುಲಯ ತಾಳ ಗೀತೆ ಬದುಕಿನಲು ಕೊರಳಿನಲಿ ಕೊಳಲಿನಲಿ ಚೆಲುವಿನಲಿ ಒಲವಿನಲಿ ಒಲಿದು ನಲಿದು ನುಲಿದು ಹರಿದು ಬರುತ್ತಿದೆ ಶ್ರುತಿ ಲಯವು ಕಣಗಣನೆ ಶರದೆ ಕಲೆದಿಹಳು ಕಾಣದೆ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ ಬೂರೋ ಕಣ್ಣು ಇವರ ಮ್ಯಾಗೆ ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತು ನಂಬಿ ಲವ್ವಲ್ ಸಿಕ್ಕಿದ್ದು ಪರಿಣಾಮ ಖುಷಿ ಎಲ್ಲ ಹುಸಿ ಲವ್ ಖುಷಿ ಎಲ್ಲ ಹುಸಿ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ ಬೂರೋ ಕಣ್ಣು ಇವರ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ ಬೂರೋ ಕಣ್ಣು ಇವರ ಮ್ಯಾಗೆ ಶೂರ್ಪಣಕ್ಕಿ ನಿಂಗೊತ್ತಾ ಆ ರಾವಣ ಹೆಂಗ್ ಸತ್ತ ಹೆಂಗೆಂಗಿದ್ದೋರೆಂತೆಂದೋರು ಏನೇನಾದ್ರು ದಿಲ್ಲಿನಾಗೆ ಮೆರೆದವರೆಲ್ಲ ಜೈಲ್ ಸೇರಿದ್ರು ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಂಗೂ ಒಳ್ಳೆ ಕಾಲ ಬರ್ತದೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ ಬೂರೋ ಕಣ್ಣು ಇವರ ಮ್ಯಾಗೆ ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತು ನಂಬಿ ಲವ್ವಲ್ ಸಿಕ್ಕಿದ್ದು ಪರಿಣಾಮ ಖುಷಿ ಎಲ್ಲ ಹುಸಿ ಲವ್ ಖುಷಿ ಎಲ್ಲ ಹುಸಿ ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತು ನಂಬಿ ಲವ್ವಲ್ ಸಿಕ್ಕಿದ್ದು ಪರಿಣಾಮ ಖುಷಿ ಎಲ್ಲ ಹುಸಿ ಲವ್ ಖುಷಿ ಎಲ್ಲ ಹುಸಿ
ಹಾ, ಪ್ರೇಮ ಭಿಕ್ಷೆಯ ಬೇಡಿ ಹೊಗಳಿದ ನಾನೇ ಅವನ ದುಲ್ಹನ್ನು. ನನ್ನ ಕನಸ ಹೊತ್ತ ಬೆಲೂನಿಗೆ ಚುಚ್ಚಿ ಬಿಟ್ಟ ಗುಂಪಿನ್ನು. ಅವು ನನ್ನ ಮಾತನ್ನು ನಂಬಿ ಲವ್ವಲ್ ಸಿಕ್ಕಿದ್ದು ಪರಿಣಾಮ. ಲವ್ ಖುಷಿ ಎಲ್ಲ ಹುಸಿ, ಲವ್ ಖುಷಿ ಎಲ್ಲ ಹುಸಿ. ಹೇ ಕಳ್ಳ ಚಂದ ಮಾಮ, ಚಂದ ಅಂದ ಪ್ರೇಮ. ಅವನಂದ ಮಾತನ್ನ ನಂಬಿ ಲವ್ವಲ್ ಸಿಕ್ಕಿದ್ದು ಪರಿಣಾಮ. ಲವ್ ಖುಷಿ ಎಲ್ಲ ಹುಸಿ, ಲವ್ ಖುಷಿ ಎಲ್ಲ ಹುಸಿ, ಎಲ್ಲ ಹುಸಿನೇ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಗುರು ಕಿರಣ್ ಸ್ಪೆಷಲ್ ಎನ್ನುವಂತ ಹೊಸ ಸುತ್ತಿನೊಂದಿಗೆ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದಪಲ್ಲೆ.